ಜೆಸಿ ಪಂಜಾಬ್ ಪಂಚಶ್ರೀ ಹಾಗೂ ಸಾನಿಕಾ ನರ್ಸರಿ ಪಂಜ ಇದರ ಸಹಯೋಗದಲ್ಲಿ ಗೋ ಗ್ರೀನ್ ಹಬ್ಬ 2022 ವಿಶ್ವ ಪರಿಸರ ದಿನಾಚರಣೆಯನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಂಜದಲ್ಲಿ ಆಚರಿಸಲಾಯಿತು. ಸಭಾಧ್ಯಕ್ಷತೆಯನ್ನು ಜೆಸಿ ಪಂಜಾಬ್ ಪಂಚಶ್ರೀಯ ಘಟಕಾಧ್ಯಕ್ಷರಾದ ಜೆಸಿ ಶಿವಪ್ರಸಾದ್ ಹಾಲೆಮಜಲು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರುವ ಚಲಪತಿ ಭಾಗವಹಿಸಿದ್ರು. ವೇದಿಕೆಯಲ್ಲಿ ಸಾನಿಕಾ ನರ್ಸರಿ ಪಂಜ ಇದರ ಮಾಲಕರಾಗಿರುವ ಜೆಸಿ ಜಯಪ್ರಸಾದ್ ಚಿಮುಳ್ಳು, ತುಳಸಿ ಜಯಪ್ರಸಾದ್ ಚಿಮುಳ್ಳು, ಸಾನಿಕಾ ಚಿಮುಳ್ಳು ಮತ್ತು ಮೊರಾರ್ಜಿ ವಸತಿ ಶಾಲೆಯ ಅಧ್ಯಾಪಕರು ಉಪಸ್ಥಿತರಿದ್ದರು. ಘಟಕಾಧ್ಯಕ್ಷರಾದ ಶಿವಪ್ರಸಾದ್ ಹಾಲೆಮಜಲು ಸ್ವಾಗತಿಸಿ ಕಾರ್ಯದರ್ಶಿ ಕೌಶಿಕ್ ಹುಳ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಘಟಕದ ಪೂರ್ವಾಧ್ಯಕ್ಷರಾದ ಜೆಸಿ ಸೋಮಶೇಖರ್ ನೇರಳ, ಜೆಸಿ ಸುದರ್ಶನ್ ಪಾಟ್ಪಾಜೆ, ಜೆಸಿ ತೀರ್ಥಾನಂದ ಕೊಡಂಕಿರಿ, ಜೆಸಿ ನಾಗಮಣಿ ಕೇದಿಲಾ, ಉಪಾಧ್ಯಕ್ಷರಾದ ಜೆಸಿ ದೇವಪ್ರಸಾದ್ ಚಿಕುಳಿ, ಸದಸ್ಯರಾದ ಜೆಸಿ ಆದಿತ್ಯ ಚಿದ್ಗಲು, ಜೆಸಿ ಜೀವನ್ ಶೆಟ್ಟಿ ಗದ್ದೆ, ಜೆಸಿ ಗಗನ್ ಕನಿಕುಮೇರಿ, ಜೆಸಿ ಲೋಹಿತ್ ಬಪ್ಪನಮನೆ ಭಾಗವಹಿಸಿದ್ರು. ಭಾರತೀಯ ಜೆಸಿಸ್ನ ವಲಯ 15ರ ನಿರ್ದೇಶನದಂತೆ ಸುಮಾರು 50 ಕಹಿಬೇವಿನ ಗಿಡಗಳನ್ನು ಹಾಗೂ ಹಲವಾರು ಹಣ್ಣಿನ ಗಿಡಗಳನ್ನು ಶಾಲೆಯ ಸುತ್ತಮುತ್ತಲೂ ನೆಡಲಾಯಿತು.